ಪುತ್ತೂರಿಗೆ ಮಾಜಿ ಮುಖ್ಯಮಂತ್ರಿಗಳು ದಿವಂಗತ ಬಂಗಾರಪ್ಪನವರ ಪುತ್ರನಾಗಿರುವಂಥ ಈಗಿನ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಪ್ರೌಢ ಶಿಕ್ಷಣ ಸಚಿವರಾಗಿರುವಂಥ ಕುಮಾರ ಬಂಗಾರಪ್ಪನವರು, ಮಧು ಬಂಗಾರಪ್ಪನವರು, ಅದು ಕುಮಾರ ಬಂಗಾರಪ್ಪನವರಿಗೆ ಮಾತೇ ಬರ್ತದೆ. ನಾನು ಆಗಲೇ ಹೇಳಿದೆ, ನನಗೆ ಹೆಸರು ಬಳಕೆಪಡಿ, ಯಾವಾಗಲೂ ಬರುವಾಗ ಕುಮಾರ ಬಂಗಾರಪ್ಪ ಅಂತ ಬರುತ್ತದೆ. ಮಧು ಬಂಗಾರಪ್ಪನವರು ಇವತ್ತು ನಮ್ಮ ಪುತ್ತೂರಿಗೆ ಆಗಮನಿಸಿದ್ದಾರೆ. ತುಂಬ ಜನ ಆಗಲಿಂದ ಕಾಯ್ತಾ ಇದ್ರು. ಬಹುಶಃ ಅವರು ಬೇರೆ ಬೇರೆ ಕಾರ್ಯಕ್ರಮ ಮಂಗಳೂರಿನಲ್ಲಿದ್ದರಿಂದ ಬರುವಾಗ ಸ್ವಲ್ಪ ತಡ ಆಗಿದೆ. ನಾವು ಬಂಗಾರಪ್ಪನವರ ಹೆಸರು ಎಲ್ಲರಿಗೆ ಗೊತ್ತಿರುವಂಥದ್ದು. ಯಾಕಂತಂದ್ರೆ ನಾವು ಚುನಾವಣೆ ಸಮಯದಲ್ಲಿ ಪ್ರಚಾರಕ್ಕೆ ಹೋಗುವಾಗ ಎಲ್ಲರ ಹತ್ರ ಹೇಳ್ತೇವೆ, ಈ ಭಾಗದಲ್ಲಿ ರೈತರಿಗೆ ಪಂಪ್ ಸೆಟ್ಗೆ ಉಚಿತವಾದ ಕರೆಂಟ್ ಕೊಟ್ಟವರು ಯಾರು? ಈಗ ಬೇರೆ ಬೇರೆ ಪಕ್ಷದವರೆಲ್ಲ ಇದ್ದಾರೆ, ಆದರೆ ಬೇರೆ ಸರ್ಕಾರ ಬಂದಾಗ ಅದನ್ನು ಕೊಡುವಂತ ಕೆಲಸ ಆಗಿದೆ. ಅದು ಶುರುವಿಗೆ ಆರಂಭ ಮಾಡುವಂಥದ್ದು. ಈಗ ನನ್ನ ಹತ್ರ 3 ಪಂಪ್ ಸೆಟ್ ಇದೆ. ಬೆಳಿಗ್ಗೆ ಸ್ವಿಚ್ ಹಾಕಿದ್ರೆ ಸಾಯಂಕಾಲವರೆಗೆ ಬೆಳಿಗ್ಗೆವರೆಗೆ ನೀರು ಓಡ್ತಾ ಇದೆ. ಅದನ್ನು ಉಚಿತವಾಗಿ ಕೊಟ್ಟಂಥವಳು ನಮ್ಮ ದಿವಂಗತ ಮಾಜಿ ಮುಖ್ಯಮಂತ್ರಿಗಳಾದ ಬಂಗಾರಪ್ಪ. ಅದೇ ರೀತಿ ಆಕ್ರಮ ಸಕ್ರಮ ಯೋಜನೆ, ಆರಾಧನಾ ಯೋಜನೆ, ಆಶ್ರಯ ಯೋಜನೆ ಮುಂತಾದ ಯಶಸ್ವಿ ಕಾರ್ಯಕ್ರಮವನ್ನು ಈ ಕರ್ನಾಟಕ ರಾಜ್ಯದ ಜನತೆಗೆ ಕೊಟ್ಟಂತ ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪನವರ ಪುತ್ರ ಮಧು ಬಂಗಾರಪ್ಪ ಇವತ್ತು ಪುತ್ತೂರಿಗೆ ಬಂದೆಂದು ನಮಗೆಲ್ಲ ಹೆಮ್ಮೆ ವಿಚಾರ. ನಿಮ್ಮನ್ನೆಲ್ಲರೂ ಪರವಾಗಿ ನಾವು ಸ್ವಾಗತ ಮಾಡ್ತಾ ಇದ್ದೇವೆ. ಅದೇ ರೀತಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಹಿರಿಯರಾದಂಥ ಎಂ ವಿಶ್ವನಾಥ್ ಇವರು ಕೂಡ ಈ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ಸ್ವಾಗತಿಸ್ತೇನೆ. ವಿಟ್ಲವಾಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಡಾಕ್ಟರ್ ರಾಜರಾಮ್ ಅವರಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಕಾಂಗ್ರೆಸ್ನ ಹಿರಿಯ ನಾಯಕರು ಮಿತ್ರರಾದಂಥ ಹೇಮರಾಜ್ ಶೆಟ್ಟಿ ಅವರಿದ್ದಾರೆ. ಅವರನ್ನು ಕೂಡ ಸ್ವಾಗತ ಮಾಡ್ತಾ ಇದ್ದೇನೆ. ಹಿರಿಯ ಕಾಂಗ್ರೆಸ್ನ ನಾಯಕರು, ಜಿಲ್ಲಾ ಪಂಚಾಯತ್ನ ಉಪಾಧ್ಯಕ್ಷರಾಗಿದ್ದಂಥ MS ಮಹಮ್ಮದ್ ಇದ್ದಾರೆ. ಅವರನ್ನು ಕೂಡ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ಸೇರಿರುವಂತಹ ಎಲ್ಲ ಕಾರ್ಯಕರ್ತ ಬಂಧುಗಳಿದ್ದಾರೆ, ಅವರನ್ನು ಕೂಡ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಬಂಗಾರಪ್ಪನವರ ಜೊತೆಯಲ್ಲಿ ಬಂದಂತ ಕೀರ್ತಿಕಾರ ನನ್ನ ಮಿತ್ರರು, ಅವರನ್ನು ಕೂಡ ನಾನು ಸ್ವಾಗತ ಮಾಡ್ತಾ ಎಲ್ಲರಿಗೆ ಸ್ವಾಗತ ಮಾಡಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ಬಂಗಾರಪ್ಪನವರಿಗೆ ಬೇರೆ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಇರುವ ಕಾರಣ ಅವರು ಮಾಧ್ಯಮದವರನ್ನು ಉದ್ದೇಶಿಸಿ ಒಂದು 5 ನಿಮಿಷ ಮಾತಾಡಿ ಮತ್ತೆ ಅವರಿಗೆ ಪಡುಮನೆಗೆ ಹೋಗಲಿಕ್ಕಿದೆ. ಆದ ಕಾರಣ ಅವರು ಬೇರೆ ಯಾರು ಈ ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕಿಲ್ಲ. ಅವರು ಪತ್ರಿಕಾ ವರದಿಗಾರರನ್ನು ಉದ್ದೇಶಿಸಿ ಮಾತಾಡಿ ಮತ್ತೆ ನಾವು ಪಡುಮನೆಗೆ ಹೋಗುವಂತಹ ಕಾರ್ಯಕ್ರಮವನ್ನು ಮಾಡ್ತೇವೆ. ಮಧ್ಯದಲ್ಲಿ ಅವರಿಗೆ ಒಂದು ನಮ್ಮ ಪುತ್ತೂರಿನ ಕಾರ್ಯಕರ್ತರ ಪರವಾಗಿ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ. ಮಧು ಬಂಗಾರಪ್ಪರಿಗೆ ನಮ್ಮ ಪುತ್ತೂರು ಗ್ರಾಮ ಕಾಂಗ್ರೆಸ್ ಶಾಸಕರು ಎಲ್ಲ ಕಾರ್ಯಕರ್ತರ ಪರವಾಗಿ ಅವರನ್ನು ಗೌರವದಿಂದ ಗೌರವವನ್ನು ಮಾಡಲಿದ್ದಾರೆ. ಶಾಸಕರಾದ ಅಶೋಕ್ ಕುಮಾರ್ ಅವರು ಎಲ್ಲ ಆರೋಗ್ಯ ಮುಖ್ಯ. ಈ ಭಾಗದ ನೂತನವಾಗಿ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಅಶೋಕ್ ರೈನವರೇ,
ನಾನು ತಪ್ಪು ಹೇಳಲ್ಲ ಸೇರಿ. ಅದೇ ರೀತಿ ಈ ಕಡೆ ಭಾಗದಲ್ಲಿ ನಾನು ಒಳ್ಳೊಳ್ಳೆ ಕಾರ್ಯಕ್ರಮದ ಪಕ್ಷದ ಸಂಘಟನೆ ಪರವಾಗಿ ಸುಳ್ಯದಲ್ಲೂ ಕೂಡ ಹೋದ್ಸತಿ ಮಳೆಗಾಲನೇ ಬಹಳ ಮಳೆ ಬರ್ತಾ ಇದ್ದ ಹೊರತು ನಿಮ್ಮ ಅಧ್ಯಕ್ಷತೆಯಲ್ಲಿ ಶ್ರೀಯುತ ವಿಶ್ವನಾಥ್ ಅವರು ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ಸು ಪುತ್ತೂರು ಮತ್ತು ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ಸು ವಿಟ್ಲ ಶ್ರೀಯುತ ರಾಜಾರಾಮ್ ಅವರೇ ಅವರು ಎಲ್ಲ ಒಂದು ಕಾರ್ಯಕ್ರಮವನ್ನು ಮಾಡಿದ್ರಿ. ಮೇಲ್ಗಡೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರಿ. ಅವತ್ತು ಭಾಳ ಚೆನ್ನಾಗಿ ಈ ಕಡೆ ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವೆಲ್ಲರೂ ಕೂಡ ನಾವು ಬಂದಿದ್ವಿ. ಅದಕ್ಕೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಪಕ್ಷದ ಹಿರಿಯರೇ, ಸ್ನೇಹಿತರೆ, ಮುಖಂಡರೇ, ಮಾಧ್ಯಮ ಮಿತ್ರರಿಗೂ ಕೂಡ ನಾನು ಗೌರವನ ಕೊಡಲಿಕ್ಕೆ ಇಷ್ಟಪಡ್ತೀನಿ. ನನಗೆ ಇವತ್ತು ಈ ಕಾರ್ಯಕ್ರಮ ಇರಲಿಲ್ಲ. ನಾವೇ ಫೋನ್ ಮಾಡಿ ಬೆಳಗ್ಗೆ ಅಶೋಕ್ ಅವರಿಗೆ ನಾವು ಗೆಜ್ಜಿಗೆರೆಗೆ ಹೋಗಬೇಕು ಅಂತ ಹೇಳಿ ಒಂದು ತೀರ್ಮಾನ ಮಾಡಿದ್ವಿ. ಯಾಕೆಂದರೆ ಆ ದೇವಸ್ಥಾನ ಮಾಡಬೇಕಾದ್ರೆ ನಾನು MLA ಇದ್ದೆ ಬೇರೆ ಪಕ್ಷದಲ್ಲಿ. ಆ ಫೌಂಡೇಶನ್ನಿಗೆ ನಾನು ಕೂಡ ಒಂದು ಕಲ್ಲು ಹಾಕಿ ಬಂದಿದ್ದೆ. ಇವತ್ತೇನೋ ಬೆಳಗ್ಗೆ ನನಗೆ ಅನಿಸ್ತು ಇಲ್ಲ ಹೋಗ್ಬೇಕಲ್ಲಿ ಅಂತ ಹೇಳಿ. ಇವಾಗ ವಾಪಸ್ ನನ್ನ ಫ್ಲೈಟ್ ಇರೋದು 10 ಗಂಟೆಗೆ 9:50. ಮೋಸ್ಟ್ಲಿ I will miss the flight, but there are chances that flight only is going to be delayed. So ಅದಕ್ಕೆ ಅದು ಇದೆ. ಯಾಕೆಂದರೆ ಅದನ್ನು ಟ್ರೈ ಮಾಡ್ತಾ ಇದ್ದೀನಿ. ನಾನು ಮಾಡಿಸಿಲ್ಲ. ಅದು ಈ ಕ್ಲೈಮೇಟ್ ಕಂಡೀಷನ್ ಇದೆಲ್ಲ, ಅದಕ್ಕೆ ಏನೇ ಆಗಲಿ ನಾವು ಅಂದ್ಕೊಂಡಿರೋದ್ರಿಂದ ಕೋಟಿ ಚೆನ್ನಯ್ಯ ಅವರ ದೇವಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥ ಒಂದು ತೀರ್ಮಾನವನ್ನು ಆಗೋಗ್ಬಿಡ್ತು. ಅದಕ್ಕೆ ಪರವಾಗಿಲ್ಲ, ಏನೇ ಆಗಲಿ ನಾವು ಹೋಗಿ ಬರಬೇಕು ಅಂತ ಹೇಳಿ. ಅದ್ರ ಮಧ್ಯ ನೀವು ಈ ಕಾರ್ಯಕ್ರಮ ಇಟ್ಕೊಂಡಿರೋದು ನನಗೆ ಗೊತ್ತಿರಲಿಲ್ಲ. ನಾನು ಹೆಚ್ಚು ಇಲ್ಲಿ ಬೇರೆ ರೀತಿಯಲ್ಲಿ ಮಾತಾಡೋದಕ್ಕೆ ಹೋಗೋದಿಲ್ಲ. ನಾನು ಒಂದೇ ಹೇಳೋದು, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಶಕ್ತಿಯನ್ನು, ಜನರು ಒಂದು ವಿಶ್ವಾಸವನ್ನು ಕೊಟ್ಟಿದ್ದಾರೆ, ಬದಲಾವಣೆಯನ್ನು ತಂದಿದ್ದಾರೆ. ಎಲ್ಲರಿಗೂ ಎಲ್ಲೋ ಒಂದು ರೀತಿಯಲ್ಲಿ ಒಂದು ಸಂಶಯ ಇತ್ತು, ಎಲ್ಲಿ ಮತ್ತೆ ಕೋಲಿಷನ್ ಆಗ್ಬಿಡ್ತದೆ ಅಂಥೇಳಿ. ಆದರೆ ನಮಗೆ ರಾಜ್ಯದಲ್ಲಿ ವಿಶ್ವಾಸ ಇತ್ತು. 100ಕ್ಕೆ 100 ಅತಿ ಹೆಚ್ಚಿನ ಸೀಟಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಬಹುಮತದ ಮೇಲೆ ಕಾಂಗ್ರೆಸ್ ಬಂದೇ ಬರುತ್ತೆ ಅಂತೇಳಿ ವಿಶ್ವಾಸ ಇತ್ತು. ಅದೇ ರೀತಿ ಈ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೂ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿಗಳಾಗಿ ನೇತೃತ್ವದಲ್ಲಿ ಮತ್ತು DK ಶಿವಕುಮಾರ್ ಉಪಮುಖ್ಯಮಂತ್ರಿಗಳಾಗಿ ನಾವು ಎಲ್ಲ ಒಳ್ಳೆ ರೀತಿಯಲ್ಲಿ ಎಲ್ಲ ಮಂತ್ರಿಮಂಡಲನೂ ಕೂಡ ಎಲ್ಲರನ್ನೂ ಕೊಟ್ಟಿದ್ದಾರೆ. ನನಗೂ ಕೂಡ ಒಂದು ಸ್ಥಾನಮಾನವನ್ನು ಕೊಟ್ಟು ನನಗೆ ಅಧಿಕಾರವನ್ನು ಕೊಟ್ಟು ಭಾಳ ಒಂದು ದೊಡ್ಡ ಜವಾಬ್ದಾರಿ ಏನು ಇವತ್ತು ಶಿಕ್ಷಣ ಸಚಿವರಾಗಿ ಮಾಡಿದ್ದಾರೆ. ಭಾಳ ದೊಡ್ಡ ಖಾತೆ ಇದು, ತುಂಬ ಸಮಸ್ಯೆ ಇರ್ತಕ್ಕಂಥ ಖಾತೆ. ಆಗಲೇ ಒಂದು ಸ್ವಲ್ಪ ದಿನದೊಳಗೆ ಸಿಕ್ಕಾಬಿಟ್ಟೆ ಅರ್ಜಿ ಕೊಟ್ಬಿಟ್ಟಿದ್ದಾರೆ ಅಶೋಕ್ ಅವರು ಈಗಾಗಲೇ. ಯಾಕೆಂದರೆ ಸಮಸ್ಯೆಗಳಷ್ಟು ಇರಬೇಕಾದ್ರೆ ಅದು ಸ್ವಾಭಾವಿಕವಾಗಿ 55 ಲಕ್ಷ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿಗೆ ಅದೇ ಆಗಲೇ 55 ಲಕ್ಷ. ಈ ಥರ ಸಾಕಷ್ಟು ಕಾರ್ಯಕ್ರಮಗಳು ಕೂಡ ನಾವು ಮುಂದಿನ ದಿನದಲ್ಲಿ ಕೊಡ್ತೀವಿ. ಒಂದು ಕಡೆಗೆ ಭಾಳ ದೊಡ್ಡ ಮಟ್ಟದ ಒಂದು ಗಾತ್ರ, ಒಂದು ಕಡೆಗೆ ಗ್ಯಾರಂಟಿನೂ ಕೊಡಬೇಕು. ಅದನ್ನು ಗ್ಯಾರಂಟಿಯನ್ನು ನಾವು ಆಗಲೇ ಶುರು ಮಾಡಿದ್ದೀವಿ. 4 ಗ್ಯಾರಂಟಿಯನ್ನು ಕೊಟ್ಟಾಯಿತು. 4 ಒಂದು ಯುವ ನಿಧಿ ಅದೊಂದು ಬ್ಯಾಲೆನ್ಸ್ ಇದೆ. ನಾನು ಕೂಡ ಪ್ರಣಾಳಿಕೆ ಒಬ್ಬ ಉಪಾಧ್ಯಕ್ಷನಾಗಿ ಎಲ್ಲ ಗ್ಯಾರಂಟಿ ಜೊತೆಗೆ ಹಂತವಾಗಿ ನಮ್ಮ ಪ್ರಣಾಳಿಕೆಯಲ್ಲಿರ್ತಕ್ಕಂಥದ್ದು ಎಲ್ಲ ಕಾರ್ಯಕ್ರಮವನ್ನು ಕೂಡ ನಾವು ಅನುಷ್ಠಾನ ಮಾಡ್ತೀವಿ. ಅದು ಬಡವರಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಅದಕ್ಕೆ ನಾನು ತಮ್ಮಲ್ಲಿ ಹೇಳೋದು, ಮುಂದೆ ಮತ್ತೆ ಚುನಾವಣೆಗಳು ಬರ್ತಾರೆ. ಏಕೆಂದರೆ ಅನಿವಾರ್ಯವಾಗಿ ನಾನು ಇದನ್ನು ಒಂದು ಸೂಕ್ಷ್ಮವಾಗಿ ಹೇಳಬೇಕಾಗ್ತದೆ. ನಾನು ಕೂಡ ಇವತ್ತು ಕೂಡ ವೈಸ್ ಪ್ರೆಸಿಡೆಂಟ್ ಪಕ್ಷಕ್ಕೆ ಉಪಾಧ್ಯಕ್ಷರಾಗಿ ಇನ್ಚಾರ್ಜ್ ಮಂಗಳೂರು ಕೊಟ್ಟಿರೋದ್ರಿಂದ ನಾನು ತಮ್ಮಲ್ಲಿ ಮುಂದಿನ ದಿನಗಳಲ್ಲಿ ಮತ್ತೆ ಬರ್ತೀನಿ. ಒಂದು ಕಡೆಗೆ ಸರ್ಕಾರಿ ಕಾರ್ಯಕ್ರಮ ನನ್ನ ಕೆಲಸಗಳು ಏನಿದ್ದಾವೆ ಅದನ್ನು ಮಾಡಿಕೊಡ್ತೀನಿ. ಮತ್ತು ಪಕ್ಷದ ಸಂಘಟನೆ ಮಾತ್ರ ಯಾವತ್ತೂ ಬಿಡೋದಿಲ್ಲ. ಇವತ್ತು ನಾನು ಬೆಂಗಳೂರಿಂದ ಬಂದ ಮೇಲೆ ಫಸ್ಟ್ ನಾನು ಹೋಗಿದ್ದು ನನ್ನ ಕೆಲಸಕ್ಕಲ್ಲ, ಫಸ್ಟ್ ಹೋಗಿದ್ದು ನಮ್ಮ ಪಕ್ಷದ ಕಚೇರಿಗೆ ಹೋಗಿ 1.5 ತಾಸಲ್ಲಿ ಇದ್ದು ಎಲ್ಲ ಮುಖಂಡರ ಜೊತೆಗೆ ಮಾತಾಡಿ. ಯಾಕೆಂದರೆ ನಾವೇನಾದ್ರು ಇವತ್ತು ಅಧಿಕಾರ ತೊಗೊಂಡಿದ್ದೀವಿ, ಅಶೋಕ್ ಅವರು ಕೂಡ ಇವತ್ತು ಶಾಸಕರಾಗಿ ಏನಾದ್ರು ಇಲ್ಲಿ ಕುತ್ಕೊಂಡಿದ್ದಾರೆ ಅಂತ ಹೇಳಿದರೆ ಅದು ಪಕ್ಷ ಕಾರಣ, ಭಾಳ ಮುಖ್ಯವಾಗಿ ಅದು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ. ಆ ನಿಟ್ಟಿನ ಮೇಲೆ ನನ್ನ ಕೆಲಸವನ್ನು ನಾನು ಮಾಡಿದ್ದೀನಿ. ಅದೇ ರೀತಿ ಎಲ್ಲ ಜನಪ್ರತಿನಿಧಿಗಳು ಕೂಡ ಮಾಡ್ತಾರೆ. ಮತ್ತು ಸೋತಿರೋರು ಕೂಡ ಅನಿವಾರ್ಯವಾಗಿ ಸೋತ್ರೇನು ಸರ್ಕಾರ ನಮ್ದಿರೋದ್ರಿಂದ ಆ ಹೆಜ್ಜೆ ಮುಂದೆ ಹಾಕ್ತಕ್ಕಂಥದ್ದು ನಾವು ಹಿಂದೆ ಹಾಕ್ತಕ್ಕಂಥ ಪ್ರಶ್ನೆ ಇಲ್ಲ. ಅದು ಮುಂದಿನ ದಿನಗಳಲ್ಲಿ ಒಳ್ಳೇದಾಗ್ತದೆ ಅಂತ ಹೇಳಿ ವಿಶ್ವಾಸ ಇದೆ. ಶಕ್ತಿ ಮೀರಿ ನಾನು ಕೂಡ ಈ ಕಡೆ, ಯಾಕೆಂದರೆ ಇಲ್ಲಿಬ್ಬರೇ ನಮ್ಮ ಮಾನ್ಯ ಸ್ಪೀಕರ್ ಅವರೊಬ್ಬರು ಗೆದ್ದಿದ್ದಾರೆ ಮತ್ತು ಅಶೋಕ್ ಅವರು ಗೆದ್ದಿದ್ದಾರೆ.
ಅವರಿಬ್ಬರ ಜೊತೆಗೆ ಈ ಭಾಗದ ಅಭಿವೃದ್ಧಿ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ನಿಮ್ಮ ಜೊತೆಗಿದ್ದು ಕೆಲಸವನ್ನು ಮಾಡ್ತೀನಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಮುಂದೆ ನಾನು ಹೋಗಲಿಕ್ಕೆ ಅವಕಾಶ, ಮತ್ತು ಪತ್ರಿಕಾ ಮಾಧ್ಯಮದವರು ಕೂಡ ನಿಮ್ದು ಏನಾದರೂ ಪ್ರಶ್ನೆಗಳಿದ್ದರೆ ಅದನ್ನು ಮಾತಾಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಮಾಡಿಕೊಡ್ತೀನಿ. ಆದರೆ ಮಾಧ್ಯಮ ಮಿತ್ರರು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಸಿದ್ದರಾಮಯ್ಯ ಅವರ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ, ನಾವು ಯಾವುದೇ ಕಾರ್ಯಕ್ರಮ ಕೊಟ್ಟರೂ ಕೂಡ ಬಡವರ ಪರವಾಗಿರ್ತದೆ. BJPಯವರು ಹಂಗಲ್ಲ, ಅವರು ಏನಿದ್ರೂ ಭಾವನಾತ್ಮಕ ಪ್ರಚಾರದಲ್ಲಿ ಇಟ್ಕೊಂಡು ಯಾವ ರೀತಿ ನಾವು ಮತವನ್ನು ವಿಭಜನೆ ಮಾಡಿ ದ್ವೇಷವನ್ನು ಹುಟ್ಟಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿ ಯಾವ ರೀತಿ ನಾವು ಅಧಿಕಾರಕ್ಕೆ ಬರಬೇಕು, ಅವ್ರ ಹಣೆ ಬರೋಕ್ಕೆ ಇವತ್ತುವರೆಗೂ ಕೂಡ ಅವ್ರ ಸ್ವಂತ ಶಕ್ತಿ ಮೇಲೆ ಕರ್ನಾಟಕದ ಇತಿಹಾಸದಲ್ಲಿ BJPಯವರು ಸ್ವಂತ ಶಕ್ತಿ ಮೇಲೆ ಬಂದಿಲ್ಲ, ಮುಂದೆ ಬರೋದಿಲ್ಲ. ಈಗ ಗ್ಯಾರಂಟಿ ಬಗ್ಗೆ ಮಾತಾಡ್ತಾ ಇದ್ರು, ಏನಂತ ಇದು ಗ್ಯಾರಂಟಿ ವಾರಂಟಿ ಇಲ್ಲ ಅಂತ ಹೇಳಿ. ಈಗ ಹೇಳ್ತಾ ಇದ್ದಾರೆ 1 ವರ್ಷ ವಾರಂಟಿ ಇದೆ, ಯಾಕೆಂದರೆ ಪಾರ್ಲಿಮೆಂಟ್ ಚುನಾವಣೆವರೆಗೂ ಅಂತ ಹೇಳಿ. ಅದು ಪಾರ್ಲಿಮೆಂಟ್ ಅಲ್ಲ, ನಾವು ಸಂಪೂರ್ಣವಾಗಿ 5 ವರ್ಷನೂ ಕೂಡ ಈ ಗ್ಯಾರಂಟಿ ಫುಲ್ ವಾರಂಟಿ ಇರ್ತದೆ. ಆದರೆ ವಾರಂಟಿ ಕಳ್ಕೊಂಡವರು ಈಗ 120 130 ಗೆದ್ದು, ಅಂದರೆ ಆರ್ಥಿಕ ದುಡ್ಡಲ್ಲಿ MLAಗಳನ್ನು ಪರ್ಚೇಸ್ ಮಾಡಿ ಅಧಿಕಾರವನ್ನು ಹಿಡ್ಕೊಂಡು ಈ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಭ್ರಷ್ಟಾಚಾರ ಮಾಡಿ ಇವತ್ತು ಅವರು 120ರಿಂದ 67ಕ್ಕೆ ಬಂದು ಕೂರಿಸಿದ್ದಾರೆ. ಅವರು ಇದೇ ರೀತಿ ಮಾಡ್ಕೊಂಡು ಹೋದರೆ BJPಯವರು ಈ ರಾಜ್ಯದ ಜನರು 27 ಅಡಿಗೆ ಅವರನ್ನು ಕೂರಿಸ್ತಕ್ಕಂಥದ್ದು 100 ಗ್ಯಾರಂಟಿ. ಅದಕ್ಕೆ ಅವರ ಕೆಟ್ಟ ಚಾಳಿಯನ್ನು ಬಿಟ್ಟು ಅವರು ಏನು ನೋಡಿ, ಇವತ್ತು ವಿಧಾನಸಭೆಯಲ್ಲಿ ಎಷ್ಟು ಒಂದು ಸಂವಿಧಾನದ ವಿರೋಧವಾಗಿರ್ತಕ್ಕಂಥ ಒಂದು ನೀತಿಯನ್ನು ತಗೊಂಡು ಬಂದಿದ್ದಾರೆ ಅಂತ ಹೇಳಿದರೆ ನಿಜವಾಗ್ಲೂ ಮನಸ್ಸಿಗೆ ಬೇಜಾರಾಗ್ತದೆ. ಯಾಕೆಂದರೆ ಭಾಳ ಹಿಂದುಳಿದ ಸಭಾಧ್ಯಕ್ಷರು ಭಾಳ ಹಿಂದುಳಿದ ಜನಾಂಗದಲ್ಲಿ ಸೇರೋರು, ಕಷ್ಟಪಟ್ಟು ಸ್ವಂತ ಶಕ್ತಿ ಮೇಲೆ ಆ ಪೀಠದ ಮೇಲೆ ಕುತ್ಕೊಂಡಿದ್ದಾರೆ ಅಂತ ಹೇಳಿದರೆ, ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಆ ಪೀಠದಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಕೂಡ್ಬೋದು, ಎಲ್ಲ ಸಮಾಜದಲ್ಲೂ ಕೂಡ್ಬೋದು, ಸಮಾನತೆ ಅಂತ ಹೇಳಿ ತಂದಿರೋದನ್ನ ಇವತ್ತು ಏನಾದರೂ ಅದನ್ನು ದ್ವೇಷ ಮಾಡಿದ್ದಾರೆ, ಹೊಟ್ಟೆ ಕಿಚ್ಚಾಗಿದೆ ಅಂತ ಹೇಳಿದರೆ ಅದು BJPಯವರಿಗೆ. ನೋಡಿ, ನಾನು ನಿಜವಾಗ್ಲೂ ನಾಚಿಕೆ ಆಗುತ್ತೆ. ಕರಾವಳಿ ಭಾಗದವರೇ 5 ಜನರನ್ನ ಹೊತ್ತಾಕೊಂಡು ತಗೊಂಡು ಹೋದ್ರಲ್ಲ ಆಚೆ, 10 ಜನರಲ್ಲಿ ಡಿಸ್ಕ್ವಾಲಿಫೈ ಆಗಿರಲಿ, 5 ಜನರು ಈ ಕಡೆ ಭಾಗದವರು. ಅವರ ವಿಕೃತಿ ಮನಸ್ಸು ಎಷ್ಟಿದೆ ನೋಡಿ. ಜನಪ್ರತಿನಿಧಿ ಇವತ್ತು ಜನರು ಕೆಲಸ ಮಾಡಿ ಒಳ್ಳೆಯದು ತಗೊಂಡು ಬಂದು ಒಳ್ಳೆ ಕೆಲಸ ಮಾಡಿ ಅಂತ ಹೇಳಿದರೆ ಇವತ್ತು ಆ ಕೆಲಸವನ್ನು ಮಾಡೋದಿಲ್ಲ, ಬ್ಯಾಡದಾಗಿರ್ತಕ್ಕಂಥ ಕೆಲಸವನ್ನು ಮಾಡಿ ಪ್ರಚಾರವನ್ನು ತಗೊಂಡು ಎಲ್ಲೋ ಒಂದು ರೀತಿಯಲ್ಲಿ ನಾವು ಪ್ರಚಾರದಲ್ಲಿ ಮತವನ್ನು ತಗೊಳ್ತಕ್ಕಂಥ ಏನು ಒಂದು ಅವರ ಸ್ವಾರ್ಥದ ಒಂದು ರಾಜಕಾರಣವನ್ನು ಮಾಡ್ಕೊಂಡು ಬಂದಿದ್ದಾರೆ. ಈ ರಾಜ್ಯದ ಜನರು ಸಂಪೂರ್ಣವಾಗಿ ಇತಿಶ್ರೀ ಹಾಡೇ ಹಾಡ್ತಾರೆ ಅಂತಕ್ಕಂಥದ್ದು ವಿಶ್ವಾಸ ಇದೆ. ಅದು ನಿಜವಾಗ್ಲೂ ಖಂಡನೀಯ. ನಾವು ಪಕ್ಷದಲ್ಲೂ ಕೂಡ ಖಂಡನೆ, ಸಾಮಾನ್ಯ ಜನರು ಕೂಡ ಇವತ್ತು ಖಂಡನೆ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಹೆಚ್ಚು ಅಭಿವೃದ್ಧಿಗೆ ನಾವು ಒತ್ತನ್ನು ಕೊಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿ ನನ್ನ ಮಾತನ್ನು ಮತ್ತು ಈ ಸಭೆಯನ್ನು ತಾವೇನು ಭಾಳ ಅಲ್ಪ ಸಮಯದಲ್ಲೂ ಕೂಡ ಇಷ್ಟೊಂದು ಕೂಡ ಇಷ್ಟೊಂದು ಪ್ರೀತಿ ವಿಶ್ವಾಸದಿಂದ ನಿಮ್ಮ ಪಕ್ಷಕ್ಕೆ ಏನು ನೀವು ಗೌರವವನ್ನು ಕೊಟ್ಟಿದ್ರಿ, ಆ ಶಕ್ತಿಯನ್ನು ಕೊಡ್ತಾ ಬಂದಿದ್ರಿ. ನಿಮಗೆಲ್ಲರೂ ಕೂಡ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಹೇಳಿ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಗಣ್ಯರಿಗೆ ಗೌರವವನ್ನು ಕೊಟ್ಟು, ಅಶೋಕ್ ಅವರಿಗೂ ಕೂಡ ನಾನು ಗೌರವ ಕೊಟ್ಟು ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಪುತ್ತೂರಿನಲ್ಲಿ ನೂತನ ಅಲಂಕೃತವಾದಂತಹ ಗೃಹೋಪಕರಣಗಳು ಈಗ ಫ್ಯಾಕ್ಟರಿ ರಿಯಾಯಿತಿ ದರದಲ್ಲಿ. DG ಫರ್ನಿಚರ್ ಫ್ಯಾಕ್ಟರಿ ಔಟ್ಲೆಟ್ ಮೇ 8ರಂದು ಬೆಳಗ್ಗೆ 10 ಗಂಟೆಗೆ ಉದ್ಘಾಟನೆಗೊಳ್ಳಲಿದೆ. ನಿಮ್ಮ ಕನಸಿನ ಗೃಹ ಇನ್ನಷ್ಟು ಆಕರ್ಷಣೆಗೊಳಿಸಲು ವಾರ್ಡ್ರೋಬ್, ಬೆಡ್ರೂಮ್ ಸೆಟ್, ಸೋಫಾ ಸೆಟ್, ವುಡನ್ ಕೋಟೆಗಳು ಮುಂತಾದಂತಹ ಎಲ್ಲ ಗೃಹೋಪಕರಣಗಳು ಈಗ ಫ್ಯಾಕ್ಟರಿಯ ರಿಯಾಯಿತಿ ದರದಲ್ಲಿ. ಕನಸಿನ ಈ ರಿಯಾಯಿತಿ ಪೂರ್ಣವಾಗಿ ಉಪಯೋಗಿಸಿಕೊಳ್ಳಲು ಉದ್ಘಾಟನಾ ವೇಳೆಯ ಶುಭ ಮುಹೂರ್ತಕ್ಕೆ ಸ್ವಾಗತಿಸುತ್ತಾ ಇದ್ದೇವೆ. DG ಫರ್ನಿಚರ್ ಫ್ಯಾಕ್ಟರಿ ಔಟ್ಲೆಟ್, ರಾಹಿಮ್ಸ್ ಕಾಂಪ್ಲೆಕ್ಸ್, ನಿಯರ್ ದರ್ಬೆ ಸರ್ಕಲ್, ಪುತ್ತೂರ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.